ನಮ್ಮ ರಕ್ಷಣೆಗೆ ಪ್ರಧಾನಿ ಚೌಕಿದಾರ್ ಅಂತ ಕೆಲಸ ಮಾಡುತ್ತಿದ್ದಾರೆ. ಹಗಲು ರಾತ್ರಿ ಛಲ ತೊಟ್ಟು ದೇಶ ರಕ್ಷಣೆ ಮಾಡುತ್ತಿದ್ದಾರೆ. ಪ್ರಧಾನಿಗೆ ನಿನ್ನೆಯಂತೆ ಅವಘಡಗಳು ಇನ್ನು ಮುಂದೆ ಎದುರಾಗಲಿರಲಿ, ಏನೇ ಸಮಸ್ಯೆಗಳು ಈ ಯಾಗದಿಂದ ಪರಿಹಾರವಾಗಲಿ, ಮೋದಿ 100 ಕಾಲ ಬಾಳಲಿ ಎಂದು ಅದೂರುಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಕೊಡವೂರಿನಲ್ಲಿ ನಡೆಯುತ್ತಿರುವಂತಹ ಮಹಾಯಾಗದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ಪಂಜಾಬ್ನಲ್ಲಿ ಎದುರಾದಂತಹ ಒಂದು ಅವಘಡವನ್ನು ನೆನಪಿಸಿ ಮಾತನ್ನು ಹೇಳಿದ್ದಾರೆ. ಕೊಡವೂರಿನಲ್ಲಿ ಶಾಲಕ ಋಗ್ ಸಂಹಿತಾ ಯಾಗದಲ್ಲಿ ಅದಮಾರು ಶ್ರೀಗಳು ಭಾಗಿಯಾಗಿ ಈ ಸಂದರ್ಭದಲ್ಲಿ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ದಾರನಾಗಿ ಹಗಲು ರಾತ್ರಿ ಎನ್ನದೆ ಛಲ ತೊಟ್ಟು ದೇಶದ ರಕ್ಷಣೆಗೋಸ್ಕರ ಇರತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅವನಿಗೆ ಏನಾದರೂ ನಿನ್ನೆಯಂತಹ ಅವಘಡಗಳೇನಾದರೂ ಬರುವ ಪ್ರಸಂಗ ಇದ್ದರೆ ಅದು ನಮ್ಮ ಈ ಋಗ್ ಸಂಹಿತಾ ಯಾಗದಿಂದಾಗಿ ಪರಿಹಾರ ಆಗಿ 100 ಕಾಲ ಬಾಳಿ ನಮ್ಮ ದೇಶವನ್ನು ಸುಭಿಕ್ಷೆಯಲ್ಲಿ ಇಡಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣ